ಗಾಂಜಾ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ವೈದ್ಯ ಸಹಿತ ಇಬ್ಬರನ್ನ ಮಂಗಳೂರು ಸಿಸಿಬಿ ಪೊಲೀಸರು ಇಂದು ದೇರಳಕಟ್ಟೆಯಲ್ಲಿ ಬಂಧಿಸಿದ್ದಾರೆ. ಆರೋಪಿಗಳನ್ನ ಕಾಸರಗೋಡಿನ ಮಂಗಲ್ಪಾಡಿಯ ಅಜ್ಮಲ್ ಟಿ ಮತ್ತು ತಮಿಳುನಾಡು ಮೂಲದ ಸದ್ಯ ಸುರತ್ಕಲ್ನಲ್ಲಿ ವಾಸವಾಗಿರುವ ಮಿನು ರಶ್ಮಿ ಎಂದು ಗುರುತಿಸಲಾಗಿದೆ. ಇನ್ನು ಆರೋಪಿಗಳಿಂದ ಸುಮಾರು 30 ಲಕ್ಷ ರೂಪಾಯಿನಿಂದ 1 ಕೋಟಿ ರೂಪಾಯಿವರೆಗೆ ಮೌಲ್ಯದ ಹೈಡ್ರೋವಿಡ್ ಗಾಂಜಾ, 1 ಸ್ಯಾಂಟ್ರೋ ಕಾರು, 2 ಮೊಬೈಲ್ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕಾಸರಗೋಡು ಮೂಲದ ಡಾಕ್ಟರ್ ನದೀರ್ ಈ ದಂಧೆಯ ಪ್ರಮುಖ ಆರೋಪಿಯಾಗಿದ್ದಾನೆ. ವೈದ್ಯನಾಗಿರುವ ಈತ ವಿದೇಶದಲ್ಲಿದ್ದು ತಲೆಮರೆಸಿಕೊಂಡಿದ್ದಾನೆ ಎಂದು ಪೊಲೀಸ್ ಆಯುಕ್ತ ಶಶಿಕುಮಾರ್ ತಿಳಿಸಿದ್ದಾರೆ. ಇನ್ನು ಡಾಕ್ಟರ್ ನದೀರ್ ಸೂಚನೆಯ ಮೇರೆಗೆ ಕೇರಳದ ಕಾಂಜೆಗಾಡ್ನ ಹರಿಮಲ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿರುವ ಮಿನು ರಶ್ಮಿ ಮತ್ತು ಅಜ್ಮಲ್ ಎಂಬುವರು ಮಂಗಳೂರು, ಉಳ್ಳಾಲ, ಕೋಣಾಜೆ, ಉಪ್ಪಳ ಪರಿಸರದ ಮಾದಕ ವ್ಯಸನಿಗಳಿಗೆ ಹೈಡ್ರೋವಿಡ್ ಗಾಂಜಾವನ್ನ ಪೂರೈಕೆ ಮಾಡ್ತಾ ಇದ್ರು ಎನ್ನಲಾಗಿದೆ. ಇನ್ನು ಜೂನ್ 29ರಂದು ಆರೋಪಿಗಳಾದ ಅಜ್ಮಲ್ ಮತ್ತು ಮಿನು ರಶ್ಮಿ ಕಾಂಜಗಾಡ್ನ ರೈಲಿನ ಮೂಲಕ ಮಂಗಳೂರಿಗೆ ಆಗಮಿಸಿದ್ರು. ಬಳಿಕ ಕಾರಿನಲ್ಲಿ ದೇರಳಕಟ್ಟೆಗೆ ತೆರಳಿ ಮಾರಾಟಕ್ಕೆ ಸಜ್ಜಾಗಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಿಸಿಬಿ ಪೊಲೀಸರು ದಾಳಿ ನಡೆಸಿ 1.236 ಕೆಜಿ ತೂಕದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಇನ್ನು ಎಕನಾಮಿಕ್ ಮತ್ತು ನಾರ್ಕೋಟಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಗೆ ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಇದು ಸಮ್ ಯುರೋಪಿಯನ್ ಕಂಟ್ರಿಯಿಂದ ಬಂದಿರ್ಬೋದು ಅನ್ನೋಂಥದ್ದು ನಮಗೆ ಮಾಹಿತಿ ಇದೆ. ಇದರಲ್ಲಿ ಇಬ್ಬರು ಆರೋಪಿಗಳನ್ನು ನಮ್ಮ ಅಧಿಕಾರಿಗಳು ವಶಕ್ಕೆ ತಗೊಂಡಿದ್ದಾರೆ, ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಇದರಲ್ಲಿ MBBS ವಿದ್ಯಾರ್ಥಿನಿ ಒಬ್ಬರು, ಫೈನಲ್ ಇಯರ್ MBBS ವಿದ್ಯಾರ್ಥಿನಿ ಒಬ್ಬರು, ಈಕೆ ಸದ್ಯ ಸೂರತ್ಕಲ್ಲಲ್ಲಿ ವಾಸ ಮಾಡ್ತಾ ಇರ್ತಾಳೆ ಮತ್ತು ಮೂಲತಃ ಕನ್ಯಾಕುಮಾರಿ ತಮಿಳುನಾಡು ಭಾಗದವಳು ಆಗಿದ್ದಾರೆ ಈ MBBS ವಿದ್ಯಾರ್ಥಿನಿ. ಅದ್ರ ಜೊತೆಗೆ ಇನ್ನೊಬ್ಬ ಸುಮಾರು 22-23 ವರ್ಷ ವಯಸ್ಸಿನ ಉಪ್ಪಳ ಮೂಲದ ಕಾಸರಗೋಡು ಜಿಲ್ಲೆ ಕೇರಳ ಭಾಗದ ವ್ಯಕ್ತಿ ಅನ್ನುವಂಥದ್ದು ತಿಳಿದು ಬಂದಿದೆ. ಮತ್ತು ಈ ಒಂದು ಕಂಪ್ಲೀಟ್ ಚೈನಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟು ಇದು 1.2 kg ಅಂದರೆ ಭಾಳ ದೊಡ್ಡ ಕ್ವಾಂಟಿಟಿ. ಏಕೆಂದರೆ ಇಂಟರ್ನೆಟ್ಟಲ್ಲಿ ನಾವು ಇದ್ರದ್ದು ಪ್ರೈಸ್ ಚೆಕ್ ಮಾಡಿದಾಗ ಇದು ಕ್ವಾಲಿಟಿ ಮೇಲೆ 2,000ದಿಂದ 25,000ವರೆಗೂ 1 ಗ್ರಾಮ್ ಮಾರಾಟ ಮಾಡ್ತಾರೆ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ. ಇದ್ರದ್ದು ಯಾವ ಕ್ವಾಲಿಟಿ ಇದೆ ಅದನ್ನೆಲ್ಲ ವೆರಿಫೈ ಮಾಡುವಂಥದ್ದು ಮತ್ತು ಇದು ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋಂಥದ್ದು ಇನ್ನು ಪತ್ತೆ ಮಾಡಬೇಕಾಗಿದೆ. ಆದರೆ ಏನಿಲ್ಲ, ನಾವು ಕನಿಷ್ಠ ಬೆಲೆ ಅಂದ್ಕೊಂಡ್ರು ಸುಮಾರು 20-25 ಲಕ್ಷ ಹೊರತು ಗಾಂಜಾ ಹೈಡ್ರೋವಿಡ್ ಇದನ್ನು ಹೇಳ್ಬೋದು ನಾವು. ಸೊ ಇದರಲ್ಲಿ ನಮ್ಮ CCB ಅಧಿಕಾರಿಗಳು ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಈ ಇಬ್ಬರು ಆರೋಪಿಗಳನ್ನ ನಾವು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದೀವಿ. ಅದರಲ್ಲಿ ಒಬ್ಬನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ. ವಶಕ್ಕೆ ತೊಗೊಂಡು ಪೊಲೀಸ್ ಕಸ್ಟಡಿಯಲ್ಲಿ ಮತ್ತು ಯಾರಿಂದ ತಂದರು ಮತ್ತು ಇನ್ನು ಯಾರ್ಯಾರಿಗೆ ಹಂಚಲಿದ್ರು ಅನ್ನೋದು ತಿಳಿಬೇಕಾಗಿದೆ.